ಗುಡ್ ಮಾರ್ನಿಂಗ್. ನಾನಿವತ್ತು ಬಸಳೆ ಕರಿ ಹೇಗೆ ಮಾಡುವುದು ಅಂತ ತೋರಿಸಿಕೊಡ್ತಾ ಇದ್ದೇನೆ. ಮೊದಲಿಗೆ ಒಂದು ಕುಕ್ಕರನ್ನು ಗ್ಯಾಸಲ್ಲಿ ಇಟ್ಕೊಂಡೆ ಅದಕ್ಕೆ ಈ ಬಸಳೆ ದಂಟುಗಳನ್ನು ಮೊದಲು ಹಾಕೊಳ್ಳೋಣ. ಆಮೇಲೆ ಈ ಅಲಸಂಡೆ ಬೀಜ ಇದನ್ನು ಹಾಕೊಳ್ತಾ ಇದ್ದೇನೆ. ಮೊದಲಿಗೆ ಬಸಳೆಯ ದಂಟನ್ನು ಹಾಕೊಳ್ಳಿ, ಆಮೇಲೆ ಅಲಸಂಡೆಯ ಬೀಜ. ಈ ಅಲಸಂಡೆಯ ಬೀಜವನ್ನು ನಾನು ನಿನ್ನೆ ರಾತ್ರಿಯೇ ನೆನೆಸಿಟ್ಕೊಂಡಿದ್ದೇನೆ, ಅದನ್ನಿಲ್ಲಿ ಹಾಕ್ತಾ ಇದ್ದೇನೆ. ಮೊದಲಿಗೆ ಬಸಳೆಯ ದಂಟು ಹಾಕೊಳ್ಳಿ, ಅನಂತರ ಅಲಸಂಡೆಯ ಬೀಜ, ನಂತರ ಬಸಳೆಯ ಸೊಪ್ಪು, ಕೊನೆಗೆ ನಾನು ಬಸಳೆಯ ಸೊಪ್ಪನ್ನು ಹಾಕೊಳ್ತಾ ಇದ್ದೇನೆ. ಚೆನ್ನಾಗಿ ತೊಳೆದು ಹಾಕೊಳ್ಳಿ. ಬಸಳೆಯ ಸೊಪ್ಪು ಯಾವುದೇ ಸೊಪ್ಪಲ್ಲಿ ಈ ಹುಳಗಿಳ ಇರುತ್ತೆ. ಇಷ್ಟು ಹಾಕೊಂಡ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಒಂದಿಷ್ಟು ಅರಿಶಿನ ಪುಡಿ, ಆನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟೇ ಬೇರಿಗೆ ಉಪ್ಪು ಅಷ್ಟು ಹಾಕೊಂಡು ಕೊನೆಗೆ ಟೊಮೆಟೊ ಸೇರಿಸಿಕೊಳ್ಬೇಕು. ಒಂದು ದೊಡ್ಡ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೇನೆ, ಅದನ್ನ ಹಾಕ್ತಾ ಇದ್ದೇನೆ. ಕುಕ್ಕರ್ ಬಾಯಿ ಮುಚ್ಚಿ ಒಂದು 3ರಿಂದ 4 ವಿಸಿಲ್ ಬರುವಂಗೆ ಇದನ್ನ ಬೇಯಿಸ್ಕೊಳ್ತೇನೆ. ಈಗ ಇದಕ್ಕೆ ಬೇಕಾಗಿರುವಂತಹ ಮಸಾಲೆಗಳನ್ನು ನಾನು ಹೇಳ್ತೇನೆ. ಒಂದು 8ರಿಂದ 10 ಉದ್ದ ಮೆಣಸಿನಕಾಯಿ, ಆಮೇಲೆ ಈ ಸ್ಪೂನಿನ ಹದಕ್ಕೆ 4 ಸ್ಪೂನು ಕೊತ್ತಂಬರಿ ಬೀಜ, ಒಂದು 1/4 ಸ್ಪೂನು ಸಾಸಿವೆ, ಅರ್ಧ ಸ್ಪೂನು ಜೀರಿಗೆ, ಆಮೇಲೆ ತೆಂಗಿನ ಕಾಯಿಯ ತುರಿ, ಆಮೇಲೆ ಒಂದು ದೊಡ್ಡ ಈರುಳ್ಳಿಯನ್ನ ಹಚ್ಚಿಟ್ಕೊಂಡಿದ್ದೇನೆ. ಇದನ್ನು ನಾವು ರುಬ್ಬುವಾಗ ಸೇರಿಸಿಕೊಳ್ಳಿಕ್ಕೆ ಉಂಟು. ಮೊದಲು ಒಂದು ಬಾಣಲೆಯನ್ನ ಬಿಸಿ ಆಗ್ಲಿಕ್ಕೆ ಇಡಿ ಗ್ಯಾಸಲ್ಲಿ. ಅದಕ್ಕೆ ಈಗ ಈ ಮೆಣಸಿನಕಾಯಿಯನ್ನ ಸೇರಿಸಿಕೊಳ್ಳುವ. ಗ್ಯಾಸಲ್ಲಿಗೆ ನಾನು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿದ್ದೇನೆ. ಅದಕ್ಕೆ ನಾನು ತೆಗೆದಿಟ್ಟದ್ದಾಗಿ ಮೆಣಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಚೆನ್ನಾಗಿ ಹುರ್ಕೊಳ್ಳಿ. ಇದಕ್ಕೆ ನಾನು 4 ಸ್ಪೂನು ಕೊತ್ತಂಬರಿ ಬೀಜವನ್ನು ಹಾಕ್ತಾ ಇದ್ದೇನೆ. ಆನಂತರ ಅದೇ ಸ್ಪೂನಲ್ಲಿ ಇಷ್ಟು ಸಾಸಿವೆ, ಇದಕ್ಕೆ ಉರಿಯುವಾಗ ಸ್ವಲ್ಪ ಕರಿಬೇವು ಇದ್ದರೆ ಹಾಕೊಳ್ಬೋದು, ಇಲ್ಲಾಂದ್ರೆ ನಡೆಯುತ್ತೆ. ಕರಿಬೇವು ಹಾಕಿದ್ರೆ ಮಸಾಲೆ ಸ್ವಲ್ಪ ಪರಿಮಳ ಇರುತ್ತೆ. ಈಗ ಇದಕ್ಕೆ ನಾನು ಜೀರಿಗೆಯನ್ನು ಸೇರಿಸ್ತಾ ಇದ್ದೇನೆ. ಕರಿಬೇವಿದೆ, ನಾನು 4 ಎಸಳು ಕರಿಬೇವು ಹಾಕೊಳ್ತೇನೆ. ಈಗ ಅದೇ ಬಾಣಲೆಗೆ ನಾನು ಗ್ಯಾಸ್ ಆಫ್ ಮಾಡಿಕೊಂಡು, ನೆನಪಿಟ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಕೊಂಡು ಹೆಚ್ಚಿಟ್ಟ ಒಂದು ದೊಡ್ಡ ಈರುಳ್ಳಿಯನ್ನು ಸೇರಿಸ್ಕೊಳ್ತೇನೆ. ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಬಿಸಿ ಆಗುವವರೆಗೆ ಗ್ಯಾಸ್ ಆನ್ ಇಟ್ಕೊಳ್ಬೇಡಿ, ಆಫ್ ಮಾಡಿಕೊಂಡು ಈರುಳ್ಳಿ ಸೇರಿಸ್ಕೊಳ್ಳಿ. ಈಗ ಇದೇ ಹುರಿದಿಟ್ಟ ಮಸಾಲೆಗೆ ನಾನು ತೆಂಗಿನ ತುರಿಯನ್ನು ಸೇರಿಸಿಕೊಂಡು ರುಬ್ಲಿಕ್ಕೆ ಹಾಕ್ತೀನಿ. ಅದನ್ನು ತೋರಿಸ್ತೀನಿ ನಾನು ನಿಮಗೆ. ನಾನೀಗ ಮಸಾಲೆ
ರುಬ್ಬುವಾಗ ಹಾಕಿಕೊಳ್ಬೇಕು. ಈಗ ನಾನು ಬೆಳ್ಳುಳ್ಳಿಯನ್ನು ಸೇರಿಸ್ಕೊಳ್ತೇನೆ. ಬೆಳ್ಳುಳ್ಳಿ ಸೇರಿಸ್ಕೊಳ್ತೇನೆ. ಒಂದಾದಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಬಿಕೊಳ್ಳುವ. ನಾವು ತೆಂಗಿನಕಾಯಿಯ ಮೆಸರ್ ನಮ್ಗೆ ಎಷ್ಟು ಬೇಕೋ ಅಷ್ಟು, ಯಾಕೆಂದರೆ ಬಸಳೆ ಸೊಪ್ಪಿಗೆ ಯಾವಾಗಲೂ ತೆಂಗಿನಕಾಯಿ ಸ್ವಲ್ಪ ಜಾಸ್ತಿ ಬೇಕು. ನಾನು ಈ ಇದರಲ್ಲಿ ಒಂದು ಇಡೀ ತೆಂಗಿನಕಾಯಿಯನ್ನೇ ಹಾಕ್ಕೊಂಡಿದ್ದೇನೆ, ಯಾಕೆಂದರೆ ಬಸಳೆಗೆ ಯಾವಾಗಲೂ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕು. ನಿಮಗೆ ಆಪ್ಷನಲ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಡ್ಬೋದು, ಆದರೆ ತೆಂಗಿನಕಾಯಿ ಬಸಳೆಗೆ ಯಾವಾಗಲೂ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಚೆನ್ನಾಗಿರುತ್ತೆ. ಈಗ ಬಸಳೆ ಮತ್ತು ಬೀಜ ಚೆನ್ನಾಗಿ ಬೆಂದಿದೆ. ಇದಕ್ಕೆ ಇದನ್ನು ನಾನೀಗ ಬೇರೆ ಪಾತ್ರೆಗೆ ತೆಗೆದುಕೊಳ್ತೀನಿ. ಇಲ್ಲದಿದ್ದರೆ ಇದರಲ್ಲೂ ಕೂಡ ನಾವು ಮಸಾಲೆ ಹಾಕಿ ಮಿಕ್ಸ್ ಮಾಡಬೇಕು. ನಾನು ಇನ್ನೊಂದು ಪಾತ್ರೆಗೆ ತೆಗೆದು ಹಾಕ್ತಾ ಇದ್ದೇನೆ. ಈಗ ನಾನು ಇದಕ್ಕೆ ರುಬ್ಬಿದಂತಹ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೇನೆ. ಚೆನ್ನಾಗಿ ರುಬ್ಬಿದಂತಹ ಮಸಾಲೆನ ನಾನು ಈಗ ಬಸಳೆ ಸೊಪ್ಪಿಗೆ ಆ್ಯಡ್ ಮಾಡ್ತಾ ಇದ್ದೇನೆ. ನಾವು ಆಗಲೇ ಬಸಳೆ ಬೇಯುವಾಗಲೇ ಸ್ವಲ್ಪ ಉಪ್ಪನ್ನು ಸೇರಿಸಿಕೊಂಡಿದ್ದೇವೆ. ಈಗ ರುಚಿ ನೋಡಿ ನಾವು ಬೇಕಿದ್ರೆ ಮಾತ್ರ ಉಪ್ಪನ್ನು ಸೇರಿಸ್ಕೊಳ್ಳಿ. ಇಟ್ಕೊಳ್ಬೇಡಿ ಬಸಳೆ ಸೊಪ್ಪಿನ ಸಾಂಬಾರನ್ನು. ಬಸಳೆ ಸೊಪ್ಪಿನ ಸಾಂಬಾರನ್ನು ತುಂಬ ತೆಳು ಇಟ್ಕೊಂಡ್ರೆ ಮತ್ತೆ ಕೂಡ ಇದು ಬೆಂದ ನಂತರ ಬಸಳೆ ಸೊಪ್ಪು ನೀರು ಬಿಡುತ್ತೆ, ಆಗ ತುಂಬ ತೆಳುವಾಗುತ್ತೆ ಕರಿ. ಸ್ವಲ್ಪ ದಪ್ಪನೇ ಇಟ್ಕೊಂಡು ಕುದಿಸ್ಕೊಳ್ಳಿ. ಈಗ ಉಪ್ಪಿನ ರುಚಿ ನೋಡ್ಕೊಳ್ಳಿ. ನನಗೆ ಸ್ವಲ್ಪ ಉಪ್ಪು ಕಮ್ಮಿ ಅಂತ ಅನಿಸ್ತಾ ಉಂಟು. ಕಮ್ಮಿ ಅಂತ ಅನಿಸಿದ್ರೆ ಮಾತ್ರ ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಸೇರಿಸ್ಕೊಳ್ಳಿ. ತುಂಬ ಉಪ್ಪು ಹಾಕ್ಲಿಕ್ಕೆ ಹೋಗಬೇಡಿ, ಮತ್ತೆ ತಿನ್ಲಿಕ್ಕೆ ಆಗುದಿಲ್ಲ ಅಷ್ಟು ಉಪ್ಪಾದರೆ. ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಕುದಿಲಿಕ್ಕೆ ಬಿಡಿ. ಇದು ಚೆನ್ನಾಗಿ ಕುದೀಲಿ. ಇದೆ ಉಪ್ಪೆಲ್ಲ ಸರಿ ಕರೆಕ್ಟಾಗಿ ಮೆಸರಿಗೆ ಹಾಕಿದ್ದೇನೆ ನಾನು. ಚೆನ್ನಾಗಿ ಕುದಿ ಬಂದರೆ ಚೆನ್ನಾಗಿ ಕುದಿಲಿ. ಇದು ಚೆನ್ನಾಗಿ ಕುದಿದ್ರೆ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೇನೆ. ಬಸಳೆ ಕರಿ ರೆಡಿಯಾಗಿದೆ. ನೀವು ಇದನ್ನ ಟ್ರೈ ಮಾಡಿ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.